ಸರ್ಕಾರಿ ಕಚೇರಿ ಅಂದ ಕೂಡಲೇ ಅಲ್ಲಿ ದಾಖಲೆ ಪತ್ರಗಳು ಹೇಗಿರುತ್ತೆ, ದಾಖಲೆ ಪತ್ರಗಳನ್ನು ಹುಡುಕಿದವರಿಗೆ ಮಾತ್ರ ಅದರ ಅನುಭವ ಇರುವಂತಹದ್ದು. ಬೆಳ್ತಂಗಡಿಯ ತಾಲೂಕು ಪಂಚಾಯತ್ನಲ್ಲೂ ಕೂಡ ಅದೇ ರೀತಿಯಂಥ ಕಥೆಯಾಗಿತ್ತು. ಅಲ್ಲಿ ದಾಖಲೆ ಪತ್ರಗಳು ಬೇಕಾದ ರೀತಿಯಲ್ಲಿ ಇರಲಿಲ್ಲ, ವ್ಯವಸ್ಥಿತವಾಗಿ ಇರಲಿಲ್ಲ. ಆದರೆ ದಾಖಲೆ ಪತ್ರಗಳನ್ನು ಕ್ರೋಢೀಕರಿಸಿದ್ರು, ಸಂಗ್ರಹಿಸಿದ್ರು, ರಾಶಿ ಹಾಕಿದ್ರು ಅಂತ ಹೇಳಬಹುದು. ಅದಕ್ಕೆ ಉದಾಹರಣೆಯಾಗಿ ಈ ಕೆಲವು ಫೋಟೋ ಮತ್ತು ವಿಡಿಯೋಗಳನ್ನು ನೋಡಿ. ಆದರೆ ಸರ್ಕಾರಿ ಬೆಳ್ತಂಗಡಿ ತಾಲೂಕಿನ ತಾಲೂಕು ಪಂಚಾಯತ್ ಏನಿದೆ ಅದೀಗ ರಾಜ್ಯಕ್ಕೆ ಮಾದರಿಯಾಗುವಂತಹ ಒಂದು ಕೆಲಸವನ್ನು ಮಾಡಿದೆ. ಯಾವುದೇ ದಾಖಲೆ ಪತ್ರಗಳನ್ನು ಕೇಳಿದರೂ ಕೂಡ ಕೂಡಲೇ ತೆಗೆದಿಡಬಹುದಾದ ಅಥವಾ ಕೂಡಲೇ ಕೊಡಬಹುದಾದಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಒಂದು ವ್ಯವಸ್ಥೆಯನ್ನು, ಅಂದರೆ 2021-22ನೇ ಸಾಲಿನ 15ನೇ ಹಣಕಾಸಿನ ಅನಿರ್ಬಂಧಿತ ಅನುದಾನ ಯೋಜನೆಯಡಿ ಬೆಳ್ತಂಗಡಿ ತಾಲೂಕು ಪಂಚಾಯತ್ ಕಟ್ಟಡದ ಅಭಿಲೇಖಾಲಯ ಕೊಠಡಿಗೆ ಶೆಲ್ಫನ್ನು ಅಳವಡಿಸಲಾಯಿತು. ತದನಂತರ ಈಗ ಅದನ್ನು ವ್ಯವಸ್ಥಿತವಾಗಿ ಇಲ್ಲಿ ಜೋಡಿಸಿಡಲಾಗಿದೆ. ನೋಡಿ, ಇಂತಹದೊಂದು ದಾಖಲೆ ಪತ್ರಗಳನ್ನು ಬಹಳ ನೀಟ್ ಆ್ಯಂಡ್ ಫೈನ್ ಆಗಿ ಸಂಗ್ರಹಿಸಿಡುವಂತಹ ಕಾರ್ಯ ಬೆಳ್ತಂಗಡಿಯ ತಾಲೂಕು ಪಂಚಾಯತ್ನಿಂದ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗುರುತಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ದಾಖಲೆ ಪತ್ರಗಳು ಚೆಲ್ಲಾಬಿಲ್ಲಿಯಾಗಿ ಬಿದ್ದಿದೆ ಅಂದ ಕೂಡಲೇ ಓಡೋಡಿ ಬಂದು ವರದಿ ಮಾಡುವಂತಹ ನಾವು ದಾಖಲೆ ಪತ್ರಗಳನ್ನು ಬಹಳ ಮಾದರಿ ಅನುಕರಣೀಯವಾದಂತಹ ರೀತಿಯಲ್ಲಿ ಜೋಡಿಸಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ವಿಶೇಷ. ಇಂತಹ ರ್ಯಾಕನ್ನು ಮಾಡಿದ್ದಾರೆ ನೋಡಿ. ಎಲ್ಲ ರ್ಯಾಕನ್ನು ತೋರಿಸ್ತೀನಿ. ತದ ಬಳಿಕ ತಾಲೂಕು ಪಂಚಾಯಿತಿಯ ಪ್ರಮುಖರು ಇದ್ದಾರೆ ನಮ್ಮ ಜೊತೆಗೆ. ಅವರೆಲ್ಲರನ್ನೂ ಕೂಡ ಕಾರ್ಯನಿರ್ವಹಣಾಧಿಕಾರಿ ಅವರಿದ್ದಾರೆ, ಅಧೀಕ್ಷಕರಿದ್ದಾರೆ, ಅವರನ್ನು ಮಾತಾಡಿಸ್ಬೇಕು. ಯಾಕೆಂದರೆ ಬಹಳ ABC ಅನ್ನುವಂತಹ ಒಂದು ವಿಭಾಗಗಳನ್ನು ಮಾಡಿಕೊಂಡು ಒಟ್ಟು ಒಂದು ವಿಭಾಗದಲ್ಲಿ 40 ಕೋಣೆಗಳಂತೆ 120 ಕೋಣೆಗಳ ರೀತಿಯಲ್ಲಿ ಮಾಡಿಕೊಂಡು ಅದರಲ್ಲೆಲ್ಲವೂ ಕೂಡ ಇದೆ. ಉದಾಹರಣೆಗೆ ನಿಮಗೆ ಹೇಳಬೇಕು, SHG ಸಮೀಕ್ಷೆ ಕೊಕ್ಕಡ ವಲಯ ಅಂತಿದೆ, ಆನಂತರ ಸಮೀಕ್ಷೆ ಬೆಳ್ತಂಗಡಿ ವಲಯ ಅಂತಿದೆ, ಆನಂತರ ಬೆಳ್ತಂಗಡಿ ವಲಯದ 1, 2, 3 ಅಂತ ಇದೆ. ಹೀಗೆ ಬೇರೆ ಬೇರೆ ಉದಾಹರಣೆ ಅಷ್ಟೇ ಕೊಡ್ತೀನಿ. 2011-12ನೇ ಸಾಲಿನ ಜುಲೈ 2011 ಅಂತ ನೋಡಿ, ಏನೋ ಓಚರ್ ಬುಕ್ ಇರಬೇಕು, ಅದು ಓಚರ್ದೇನೋ ಒಂದಿದೆ. ಅದರ ಜೊತೆಗೆ ದಾಖಲೆ ಪತ್ರಗಳು ನೋಡಿ, ವೇತನ ಬಟವಾಡೆ EST ಅದರ ದಾಖಲೆ ಪತ್ರಗಳು, EST B5 ಅಂತ. ಆನಂತರ 2006-7ನೇ ಸಾಲಿನಲ್ಲಿ ಕೊಡಪಟ್ಟಂತಹ ಓಚರ್ಸ್ ಇದೆ. ಇವೆಲ್ಲವೂ ಕೂಡ ದಾಖಲೆ ಪತ್ರಗಳು ಬಹಳ ನೀಟಾಗಿ ಜೋಡಿಸಿಟ್ಟಿದ್ರು ಅನ್ನುವಂಥದ್ದು, ಜೋಡಿಸಿಟ್ಟಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಬೇಕು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಭವಾನಿಶಂಕರ್ ಸರ್ ಇದ್ದಾರೆ. ಸರ್, ಈ ಒಂದು ಕೊಠಡಿ ರೂಮಿನ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಪ್ರತಿ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಒಂದು ವ್ಯವಸ್ಥಿತವಾದ ಅಭಿಲೇಖಾಲಯ ಅಂದರೆ ರೆಕಾರ್ಡ್ ರೂಮ್ ಇರಬೇಕನ್ನೋದು ಒಂದು ನಿಯಮ. ಸೊ ಅದು ಅದಕ್ಕೆ ಒಂದು ಸಾರ್ವಜನಿಕ ದಾಖಲೆಗಳನ್ನು ಹೇಗೆ ನಿರ್ವಹಿಸಬೇಕನ್ನೋದು ಕೂಡ ಒಂದು ಇದೆ. ಮತ್ತು ಈಗ ಮಾಹಿತಿ ಹಕ್ಕು ಇದು ಬಂದಮೇಲೆ, ಕಾಯ್ದೆ ಬಂದಮೇಲೆ ನಾವು ವ್ಯವಸ್ಥಿತವಾಗಿ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅದನ್ನು ದಾಖಲೆಗಳನ್ನು ಕೊಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ 1994ರಿಂದ ಈ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯವಸ್ಥೆ ಬಂದ್ರೂ ಒಂದು ವ್ಯವಸ್ಥಿತವಾದ ಈ ತಾಲೂಕು ಪಂಚಾಯತ್ನ ಹಳೆ ಕಚೇರಿ ಕಟ್ಟಡವನ್ನು ಹಿಂದೆ ಕೆಡವಿ ಹೊಸ ಕಟ್ಟಡ ನಿರ್ಮಿಸಲಾಗಿತ್ತು. ಆಗ ಇಲ್ಲಿರುವ ಎಲ್ಲ ದಾಖಲೆಗಳನ್ನು ಒಂದು ಅಲ್ಲಿ ಮುಂದೆ ಇರುವ ನಮ್ಮ ಸಭಾಭವನದೊಂದು ಕೋಣೆಗೆ ಶಿಫ್ಟ್ ಮಾಡಲಾಗಿತ್ತು. ಅದನ್ನು ಹೊಸತಾಗಿ ಸಮರ್ಪಕವಾಗಿ ಮಾಡಬೇಕೆನ್ನೋ ಇದಿದ್ದರೂ ಅದು ಮಾಡಲಿಕ್ಕೆ ಆಗಿರಲಿಲ್ಲ. ಈ ಸಾಂದರ್ಭಿಕವಾಗಿ ನಮ್ಮ ಹೊಸ CEO ಸಾಹೇಬ್ರಾದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಶ್ರೀ ವಿನಾಯಕ್ ನರವಡೆ ಸಾಹೇಬ್ರವರು ಮೊದಲ ವಿಸಿಟಲ್ಲಿ ಇಲ್ಲಿ ಬಂದಾಗ ರೆಕಾರ್ಡ್ ರೂಮ್ನ ಬಗ್ಗೆ ಕೇಳಿದರು. ಅವರು ಕಂದಾಯ ಇಲಾಖೆಯಲ್ಲಿ ರೆಕಾರ್ಡ್ ರೂಮ್ ತುಂಬ ವ್ಯವಸ್ಥಿತವಾಗಿ ಮಾಡಿರ್ತಾರೆ, ಅದೇ ಥರ ಆಗಬೇಕಂತ ಹೇಳಿದರು. ಸೊ ಆ ದಾಖಲೆಗಳು ಅಲ್ಲಿ ಕಟ್ಟಿಟ್ಟಿದ್ರು, ಅದನ್ನು ಒಂದು ವ್ಯವಸ್ಥಿತವಾಗಿ ನಾವು ಮಾಡಲಿಕ್ಕೆ ಆಗಿಲ್ಲ. ಸೊ ಆದ್ದರಿಂದ ನಮ್ಮ ವ್ಯವಸ್ಥಾಪಕರಾದ ಪ್ರಶಾಂತ್ ಇರ್ಬೋದು, ಮತ್ತು ನಮ್ಮ ಸಹಾಯಕ ಲೆಕ್ಕಾಧಿಕಾರಿಯಾಗಿ ಈಗ ನಿವೃತ್ತರಾದ ಗಣೇಶ್ ಇರ್ಬೋದು, ಅವರೆಲ್ಲರ ಇದನ್ನು ಒಟ್ಟಿಗೆ ಸೇರಿಸಿಕೊಂಡು, ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸೇರಿಸಿಕೊಂಡು ನಾವು ಈ ಏನು ನಮ್ಮ ರೆಕಾರ್ಡ್ ರೂಮ್ ಅಭಿಲೇಖಾಲಯವನ್ನು ವ್ಯವಸ್ಥಿತವಾಗಿ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಾವು 15ನೇ ಹಣಕಾಸು ಅನುದಾನದಲ್ಲಿ ಒಂದು 3.5 ಲಕ್ಷ ರೂಪಾಯಿ ಇಟ್ಟು ವ್ಯವಸ್ಥಿತವಾದ ರ್ಯಾಕ್ ಸಿಸ್ಟಮನ್ನು ಮಾಡಿ ಇದನ್ನು ಮಾಡಿದ್ದೇವೆ. ಇದರಲ್ಲಿ ಒಂದು 3 ರ್ಯಾಕ್ಗಳಿವೆ, ಅದರಲ್ಲಿ ಒಂದು 20 ಕೋಣೆಗಳಿವೆ, ಸುಮಾರು 120 ಕೋಣೆ ಆಗ್ತದೆ. ನಮ್ಮಲ್ಲಿ ಪ್ರಮುಖವಾಗಿ ಅಡ್ಮಿನ್, ಅಕೌಂಟ್ಸ್, ನರೇಗಾ ಮತ್ತು NRLM ಇದು ಪ್ರಮುಖ ವಿಭಾಗಗಳಿವೆ. ಆಮೇಲೆ ವಸತಿ, ವಿಕಲಚೇತನರ ವಿಭಾಗ, ಅಕ್ಷರ ದಾಸೋಹ ಈ ಥರದ ವಿಭಾಗಗಳು ಕೂಡ ಇವೆ. ಸೊ ಇವುಗಳನ್ನು ಕೂಡ ನಮ್ಮ ಇದರ ಪ್ರಕಾರ ABCDE ಅಂತ ಟೈಪ್ಗಳಿರ್ತವೆ. ಅದರಲ್ಲಿ ಕೆಲವನ್ನು ಶಾಶ್ವತವಾಗಿ ಅಕೌಂಟ್ಸ್ನ MBU ಇರ್ಬೋದು, ಅದನ್ನೆಲ್ಲ ಶಾಶ್ವತವಾಗಿ ಉಳಿಸ್ಕೋಬೇಕಂತ ಇದೆ. ಆನಂತರ ಕೆಲವನ್ನು ಕೆಲವು ವರ್ಷಗಳವರೆಗೆ ನಾವು ಇಟ್ಕೊಳ್ಳಿಕ್ಕೆ ಇದೆ. ಸೊ ಆ ರೀತಿಯಲ್ಲಿ 20 ವರ್ಷ, 10 ವರ್ಷ, 5 ವರ್ಷ, 1 ವರ್ಷ ಆ ಥರ ಎಲ್ಲ. ಸೊ ಅಂಥದ್ದನ್ನು ನಾವು
ಇಟ್ಕೊಳ್ಳಿಕ್ಕೆ ಪ್ರತ್ಯೇಕ ವ್ಯವಸ್ಥೆಗಳನ್ನ ಮಾಡಿದ್ವಿ. ಅದಕ್ಕೋಸ್ಕರ ಏನಂದರೆ ಒಂದು ಸೀರಿಯಲಿ ಒಂದು ರಿಜಿಸ್ಟರ್ ಮಾಡಿದ್ದೇವೆ. ರಿಜಿಸ್ಟರ್ ಮಾಡಿ ಬೇರೆ ಬೇರೆ ಕೇಸ್ ವರ್ಕರ್‌ಗಳ ಇದರಲ್ಲಿ ಏನೇನು ಇದಿದೆ ಅದಕ್ಕೆ ನಂಬರೀಕರಣ ಮಾಡಿ ಈಗ ಎ, ಬಿ, ಸಿಯಲ್ಲಿ ನಾವೊಂದು ರಿಜಿಸ್ಟರ್ ನೋಡಿದರೆ ಈಗ ಅದನ್ನು ನಾವು ಸಾಫ್ಟ್ ಕಾಪಿ ಕೂಡ ಮಾಡ್ತೇವೆ ಸಿಸ್ಟಮಲ್ಲಿ. ನೋಡಿದರೆ ಎಲ್ಲಿದೆ ಆ ವರ್ಷದ ಒಂದು 2010 ಯಾವುದೋ ಒಂದು ದಾಖಲೆ ಬೇಕಂದರೆ ಅದು ಎಲ್ಲಿದೆ ಅಂತ ನೋಡಿದರೆ ನಾವು ಮಾಡ್ಬೋದು. ಅದಲ್ಲದೆ ಎಲ್ಲವನ್ನು ಇಟ್ಕೋಬೇಕಂತ ಇಲ್ಲ. ಕೆಲವನ್ನು ಈ ಸಮಯಕ್ಕಾಗುವಾಗ ನಾವು ವಿಲೆ ಮಾಡಲಿಕ್ಕೆ ಅವಕಾಶ ಇದೆ. ಆ ವಿಲೆ ಮಾಡಲಿಕ್ಕೆ ಕೂಡ ಅದರಲ್ಲಿ ಅವಕಾಶಗಳಿವೆ. ಈಗ ವಿಲೆ ಮಾಡುವಂಥದ್ದನ್ನು ಮಾಡಿ ಈಗ ಈ ವರ್ಷಕ್ಕೆ ಆಗುವಾಗ ಯಾವುದನ್ನು ಇಟ್ಕೋಬೇಕಿತ್ತು ಅಂಥದ್ದನ್ನೇ ಇಟ್ಟಿದ್ದೀವಿ. ಮತ್ತು ಪ್ರತಿ ವರ್ಷ ಕೂಡ ಆ ದಾಖಲೆಗಳನ್ನು ಒಂದ್ಸಲ ವಿಲೆ ಮಾಡಿ ಅಂದರೆ ಯಾವುದು ನಮಗೆ ತುಂಬ ಅಂದರೆ ಯಾಕಂದರೆ ಕಾಗದ ಪತ್ರಗಳು ತುಂಬ ಆಗ್ತವೆ. ಸೊ ಅದನ್ನು ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಪರ್ಮನೆಂಟ್ ಆಗಿರುವಂಥದ್ದು ಮತ್ತು ಕೆಲವು ಎ, ಬಿ, ಸಿ, ಡಿ, ಈ ನಿಟ್ಟಿನಲ್ಲಿ ಯಾವ ಥರ ಇಡಬೇಕೋ ಅದು ಕೂಡ ಇಡಬೇಕಾಗುತ್ತೆ. ಸೊ ಅದನ್ನು ವಿಂಗಡಿಸಿ ನಾವು ಇಟ್ಟಿದ್ದೇವೆ. ಇಲ್ಲಿ ಬಂದು ಹೇಗೆ ಅಂದರೆ ನೀವು ರಿಜಿಸ್ಟರ್ ನೋಡಿ ಯಾವುದೋ ಒಂದು ಕೇಸ್ ವರ್ಕರ್ ಅಥವಾ ಯಾವುದೋ ಒಂದು ವಿಭಾಗದ ಯಾವುದಿದೆ ಅಂತ ಕೇಳಿದರೆ ಅಲ್ಲಿ ಆ ಪುಸ್ತಕದಲ್ಲಿ ನೋಡಿ ಇಲ್ಲಿ ಬಂದು ಆ ರ್ಯಾಕಲ್ಲೇ ಪರ್ಟಿಕ್ಯುಲರ್ ರ್ಯಾಕಲ್ಲಿ ಹುಡುಕಿದರೆ ಈಗ C1 ಅಲ್ಲಿ ಏನಿದೆ ಅಂತೇಳಿ ಹುಡುಕಿದರೆ ಅದರಲ್ಲಿ ಸಿಗ್ತದೆ ಏನು ಬೇಕಂತ ಹೇಳಿದರೆ. ನಮ್ಮಲ್ಲಿ ಈ ದಾಖಲೆಗಳಲ್ಲಿ ಅತಿ ಹೆಚ್ಚು ಇರೋದು ಅಕೌಂಟ್ಸ್ ಸೆಕ್ಷನ್ ಇದ್ದಿದೆ. ಅಂದರೆ ಅಕೌಂಟ್ ಸೆಕ್ಷನ್ ದಾಖಲೆಗಳು ತುಂಬ ಪ್ರಮುಖ. ಆಮೇಲೆ ಅಡ್ಮಿನ್ ಇದ್ದಿದೆ ಮತ್ತು ನರೇಗಾ, NRLM ಇವ್ರದ್ದೆಲ್ಲ ಇದೆ. ಸೊ ಆ ದಾಖಲೆಗಳು ಶಾಶ್ವತವಾಗಿ ಇರಬೇಕು. ಇನ್ನು ಮುಂದಕ್ಕೆ ಸ್ವಲ್ಪ ಈ ದಾಖಲೀಕರಣ ಸುಲಭ ಆಗ್ಬೋದು. ಕೆಲವು ದಾಖಲೆಗಳು ಆನ್ಲೈನಲ್ಲೇ ಲಭ್ಯ ಆಗ್ತದೆ. ಎಲ್ಲ ಆನ್ಲೈನ್ ಸಿಸ್ಟಮ್‌ಗಳಾಗಿರೋದ್ರಿಂದ ಇದು ಸ್ವಲ್ಪ ಕಡಿಮೆ ಆಗ್ಬೋದು. ಆದರೂ ಇನ್ನೂ ಕೂಡ ಈಗ ನಮ್ಮ ಮೂಡಾದ ಇದು ಕೂಡ ಇಲ್ಲೇ ಆಗ್ತಾ ಇದೆ. ಸೊ ಅವರು ಆ್ಯಕ್ಚುಲಿ ಅವ್ರದ್ದು ದಾಖಲೆಗಳು ಅವ್ರು ಇಟ್ಕೋಬೇಕು. ಬಟ್ ಈಗ ತಾತ್ಕಾಲಿಕವಾಗಿ ನಾವು ಅವರ ದಾಖಲೆಗಳನ್ನು ಕೂಡ ಇಲ್ಲೇ ಉಳಿಸ್ತಾ ಇದ್ದೀವಿ. ಹೊರಗಡೆ ಕೂಡ ಅದನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅದೇ ಥರ ಇದು ಮುಂದುವರಿಯುತ್ತದೆ. ಇದೊಂದು ಸಲ ಆದರೆ ಮತ್ತು ಈ ಯಾವ ಮಾಹಿತಿ ಹಕ್ಕು ಅಧಿಕಾರಿ ಇರ್ಬೋದು ಅಥವಾ ಯಾವುದೇ ಮೇಲಧಿಕಾರಿ ಇರ್ಬೋದು ಅವರಿಗೆ ಒಂದು ಇದಿರುವುದಿಲ್ಲ, ಭಯ ಇರುವುದಿಲ್ಲ. ಅಂದರೆ ಈ ದಾಖಲೆಗಳನ್ನು ಕೇಳಿದರೆ ಎಲ್ಲಿದೆ ಕೊಡೋದು ಏನಂತ ವ್ಯವಸ್ಥಿತವಾಗಿ ಕೊಡಲಿಕ್ಕೆ ಒಂದು ಅವಕಾಶ ಆಗಿದೆ. ತುಂಬ ಒಳ್ಳೆಯ ವ್ಯವಸ್ಥೆ. ಈ ಸಾಂದರ್ಭಿಕವಾಗಿ ಇವತ್ತೇ ನಮ್ಮ ಪ್ರಶಾಂತ್ ಅವರ ಲಾಸ್ಟ್ ಡೇ. ಸಹಾಯಕ ನಿರ್ದೇಶಕರು ಮತ್ತು ಅವರು ವ್ಯವಸ್ಥಾಪಕರಾಗಿದ್ದರು. ಅವರಿದ್ರಲ್ಲಿ ಎಲ್ಲರೂ ಸೇರಿ ಇದನ್ನು ಮಾಡಿದ್ದೇವೆ. ಬಟ್ ಅದಕ್ಕೊಂದು ಲೀಡರ್‌ಶಿಪ್ ತಗೊಂಡು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಅವರೇ ಮಾಡಿದ್ದಾರೆ ನಮ್ಮ ನಿರ್ದೇಶನದಲ್ಲಿ. ಸೊ ಅದು ಚೆನ್ನಾಗಿ ಮೂಡಿ ಬಂದಿದೆ. ಓಕೆ. ನಮ್ಮ ಜೊತೆಗೆ ಇವತ್ತು ನಿವೃತ್ತಿಯನ್ನು ಹೊಂದುತ್ತಿರುವಂತಹ ಪ್ರಶಾಂತ್ ಬಳ್ಳಂಜರ್ ಅವರು ಇದ್ದಾರೆ. ಅವ್ರ ಹತ್ರ ಮಾತಾಡಿಸಲೇಬೇಕು. ಯಾಕೆಂತಂದರೆ ಅವರೊಂದು ಕನಸಿನ ಕೂಸು ಈ ಒಂದು ರೆಕಾರ್ಡ್ ರೂಮ್ ಅನ್ನುವಂತಹದ್ದು. ಸರ್ ಏನು ಹೇಳ್ತೀರಿ? ಈ ರೆಕಾರ್ಡ್ ರೂಮನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಬೇಕು ಅಂತ ಒಂದು ನನ್ನ ಕನಸು. ಆ ಕನಸಿಗೆ ಒಂದು ಅದು ನನ್ನ ಇಡೀ ಸೇವಾವಧಿಯ ಒಂದು ಕನಸು. ಅದನ್ನು ನಾವು ಈಗ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರ ನಿರ್ದೇಶನದಲ್ಲಿ, ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಯವರ ಮಾರ್ಗದರ್ಶನದಲ್ಲಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಸರ್ಕಾರದ ನಿಯಮ ಏನಿದೆ ಆ ಪ್ರಕಾರ ಅದನ್ನು ನಾವು ನಿರ್ವಹಣೆ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಯಾರು ಅಧೀಕ್ಷಕರಾಗಿ ಬರ್ತಾರೆ ಅಥವಾ ಇತರ ಅಧಿಕಾರಿಗಳು ಯಾರಿದ್ದಾರೆ ಅವರು ಇದನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕು. ಯಾಕಂದರೆ ಒಂದು ದಾಖಲೆಯನ್ನು ಒಂದು ಕಡೆಯಿಂದ ಅದನ್ನು ತೆಗೆದು ಮತ್ತೆ ಅಲ್ಲೇ ಇಡಬೇಕು. ಅದಕ್ಕೆ ಬೇಕಾದ ದಾಖಲೆಯನ್ನು ನಾವು ನಿರ್ವಹಿಸಿದ್ದೇವೆ. ಅದನ್ನು ಸರಿಯಾದ ರೀತಿಯಲ್ಲಿ ಅವರು ನಿರ್ವಹಿಸಿದರೆ ಕಚೇರಿಗೂ ಒಳ್ಳೆಯದು ಮತ್ತು ಒಂದು ಇನ್ನು ಮುಂದಕ್ಕೆ ಬರುವಂಥ ಅಧಿಕಾರಿಗಳಿಗೆ ಕೂಡ ಅದು ಸಹಕಾರಿಯಾಗ್ತದೆ ಅಂತ ಭಾವಿಸ್ತೇನೆ. ಓಕೆ. ಈ ಹಿಂದಿನ ದಾಖಲೆ ಪತ್ರಗಳನ್ನು ಎಲ್ಲೆಲ್ಲಿ ಹೇಗೆ ಇಟ್ಟಿದ್ರಿ ಅನ್ನುವಂಥದ್ದು ವಿಡಿಯೋ ನೋಡಿದ್ದೇವೆ ನಾವು. ಅದಕ್ಕೂ ಮತ್ತು ಇವತ್ತು ನೀವು ನಿರ್ಗಮನ ಆಗ್ತಾ ಇದ್ದೀರಿ. ಇವತ್ತು ಈ ಕೊಠಡಿಯನ್ನು ನೋಡಿದಾಗ ಏನನ್ಸುತ್ತೆ? ತುಂಬ ಖುಷಿಯಾಗಿದೆ. ಯಾಕೆಂತೇಳಿದರೆ ನಾನು ಹೇಳಿದ ಹಾಗೆ ಅದು ನನ್ನ ಒಂದು ಜೀವಮಾನದ ಒಂದು ಕನಸು. ಅದು ಇಡೀ ಸೇವಾವಧಿಯಲ್ಲಿ ಇಂಥ ಒಂದು ದಾಖಲೆ ಕೊಠಡಿಯನ್ನು ಮಾಡಬೇಕು ಅಂತೇಳಿ, ರೆಕಾರ್ಡ್ ರೂಮನ್ನು ಮಾಡಬೇಕು ಅಂತ ಒಂದು ಆಸೆ ಇತ್ತು. ಹಾಗಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಇತರ ತಾಲೂಕಿನವರಿಗೆ ಅಥವಾ ಗ್ರಾಮ ಪಂಚಾಯತಿನವರಿಗೆ ಮಾದರಿಯಾಗುವ ರೀತಿಯಲ್ಲಿ ಅದನ್ನು ನಾವು ಮಾಡಿದ್ದೇವೆ. ನಿಮ್ಮದು 38 ವರ್ಷಗಳ ಸೇವೆ ಸರ್. ಈ 38 ವರ್ಷಗಳಲ್ಲಿ ಎಂತಹ ರೆಕಾರ್ಡ್ ರೂಮ್ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ, ಖಂಡಿತ ನೋಡಲಿಲ್ಲ. ಬೇರೆ ಜಿಲ್ಲೆಯೆಲ್ಲ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿಯೂ 2-3 ಗ್ರಾಮ ಪಂಚಾಯತಿನವರು ಇದೇ ರೀತಿ ಮಾಡಿದ್ದಾರೆ. ಅಲ್ಲಿ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ, ಈ ರೀತಿಯಲ್ಲೆಲ್ಲ. ಇದು ತಾಲೂಕು ಪಂಚಾಯತಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಆ ರೀತಿ ನಾವು ಮಾಡಿದ್ದೇವೆ ಇಲ್ಲಿ. ಈಗ ಏನು ಹೇಳ್ತೀರಿ? ಇವತ್ತು ನಿವೃತ್ತಿ ಆಗ್ತಾ ಇದ್ದೀರಿ. ಗ್ರಾಮೀಣಾಭಿವೃದ್ಧಿ ಇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಬಂದು ಇಲ್ಲಿ ಒಂದು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಇವತ್ತು ಸೇವಾ ನಿವೃತ್ತಿ ಹೊಂದ್ತಾ ಇದ್ದೇನೆ. ಖುಷಿಯಾಗಿದೆ ನನಗೆ. ಬಹುಶಃ ಇಂಥ ಅವಕಾಶ ಬೇರೆ ಇಲಾಖೆಯಲ್ಲಿ ಸಿಗುವುದು ಕಷ್ಟ. ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪೂರ್ಣ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ರೆಕಾರ್ಡ್ ರೂಮ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ವಿಶೇಷವಾಗಿ ಅಂದರೆ ದೀರ್ಘಾವಧಿ ಅನಿರ್ದಿಷ್ಟಾವಧಿ ಇಟ್ಕೊಳ್ಬೇಕಾದಂತಹ ರೆಕಾರ್ಡ್ಗಳನ್ನು ಇಲ್ಲಿಡಲಾಗಿದೆ. ಅದು ಪ್ರತಿ ಬಾಕ್ಸಿನಲ್ಲಿ ಅಥವಾ ಪ್ರತಿ ಕೋಣೆಯಲ್ಲಿ ಯಾವ ರೆಕಾರ್ಡ್ಗಳು ಇದ್ದಾವೆ ಅನ್ನುವಂತಹದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಜೊತೆಗೆ ನೀವು
ಆ, ಆ, ಅಂತಹದೊಂದು ಆ, ನೋಡಿ ಇಂತಹದೊಂದು ಬುಕ್ಗಳನ್ನು ಮಾಡಲಾಗಿದೆ. ಅಲ್ಲಿ ನೀವು ಆಫೀಸಲ್ಲಿ ಬಂದು ವಿಚಾರಿಸಿದರೆ ಇಂತಹದೊಂದು ಬುಕ್ ಇರುತ್ತೆ. ಇದರಲ್ಲಿ ನಿಮಗೆ ಯಾವ ದಾಖಲೆಗಳು ಬೇಕು ಅಂತ ಕೇಳಿದ್ರೆ ಈ ಬುಕ್ಕಿನಲ್ಲಿ ಅವರು ಇಂತಹ ಕೊನೆ A38 ಇಂತಹ ದಾಖಲೆಗಳಿದ್ದಾವೆ, A34 ಇಂತಹ ದಾಖಲೆಗಳಿದ್ದಾವೆ, A37 33 ಅನ್ನುವಂಥದ್ದನ್ನ ಹೇಳ್ತಾರೆ. ಆ ದಾಖಲೆ ಪತ್ರಗಳು ಆ 33 ಎಲ್ಲಿದೆ, ಯಾವ ಮೂಟೆಯಲ್ಲಿದೆ ಅನ್ನುವಂಥದ್ದನ್ನು ನೀಟಾಗಿ ನಿಮಗೆ ಅಧಿಕಾರಿಗಳು ತೆಗೆದುಕೊಡ್ತಾರೆ. ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ನಾವು ನಿಮಗೆ ತುಂಬ ನೀಟಾಗಿ ಇದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಈ ರೀತಿ ದಾಖಲೆ ಪತ್ರಗಳನ್ನು ಉಳಿಸಿಕೊಳ್ಳುವಂತಹದ್ದು ಕೂಡ ಬಹಳ ದೊಡ್ಡ ಚಾಲೆಂಜಿಂಗ್ ಆದಂತಹ ಒಂದು ಕೆಲಸ. ಇನ್ನು ಮುಂದಿನ ದಿನಗಳಲ್ಲಿ ದಾಖಲೆ ಪತ್ರಗಳೆಲ್ಲವೂ ಕೂಡ ಆನ್ಲೈನ್ನಲ್ಲಿ ಆಗುತ್ತೆ. ನಾವು ನಿಮಗೆ ಒಂದು ತೋರಿಸಬೇಕು ನೋಡಿ, B4ನಲ್ಲಿ ಇಲ್ಲಿ ನೀಟಾಗಿ ಬರೆದಿಟ್ಟಿದ್ದಾರೆ. ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ, ಲಾಯ್ಲ ಜಗನ್ನಾಥ ಅರಣ್ಯ ಲೋಕಾಯುಕ್ತ ಪ್ರಕರಣ, ಗ್ರಾಮೀಣ ನಿವೇಶನದ ಹಕ್ಕುಪತ್ರ ಪ್ರಸ್ತಾವನೆ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬಂದ ಸುತ್ತೋಲೆಗಳು, ವಸತಿ ಯೋಜನೆ ಸಂಬಂಧಿಸಿದ ದೂರು ಅರ್ಜಿಗಳು, ತಾಲೂಕು ನೋಡಲ್ ಅಧಿಕಾರಿ ಅವರದ್ದು ಏನೇನು ಉಂಟು ಅದೆಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಸಂಪೂರ್ಣ ವಿವರಗಳುಳ್ಳಂತಹ ಒಂದು ರೆಕಾರ್ಡ್ ರೂಮನ್ನು ಮಾಡಿಟ್ಟಿದ್ದಾರೆ. ಇದು ನಿಜಕ್ಕೂ ವಿಶೇಷ. ಈ ಸಂದರ್ಭದಲ್ಲಿ ಅಂದರೆ ತಾಲೂಕು ಪಂಚಾಯತ್ನ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಮಾರ್ಚ್ 31ನೇ ತಾರೀಕಾದಂತಹ ಇವತ್ತು, ಇದು ನಿಮಗೆ ಪ್ರಸಾರ ಆಗುವಾಗ ಸ್ವಲ್ಪ ತಡವಾಗಬಹುದು, ಆದರೆ ಇದು ವರದಿ ಮಾಡ್ತಾ ಇರೋದು ಮಾರ್ಚ್ 31ಕ್ಕೆ. ಇವತ್ತು ನಿವೃತ್ತಿ ಆಗ್ತಿರುವಂತಹ ಈ ತಾಲೂಕು ಪಂಚಾಯತ್ನ ಅಧೀಕ್ಷಕ ಪ್ರಶಾಂತ್ ಬಳಂಜರ್ ಅವರಿಗೆ ಅವರ ನಿವೃತ್ತಿ ಜೀವನಕ್ಕೆ ಶುಭಾಶಯವನ್ನು ಕೋರ್ತಾ, ಇಂತಹದೊಂದು ವಿಶೇಷವಾದಂಥ ರೆಕಾರ್ಡ್ ರೂಮನ್ನು ಮಾಡಿರುವಂತಹ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಸೇರಿದಂತೆ ಎಲ್ಲ ಅಧಿಕಾರಿ ವರ್ಗಕ್ಕೂ ಶುಭಾಶಯವನ್ನು ಕೇಳ್ತಾ, ಇಂತಹ ಅನುಕರಣೀಯ ಆದಂತಹ ಕೆಲಸವನ್ನು ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸುವೀರ್ ಜೈನ್, ಮಲೆಬೆಟ್ಟು, ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.